ವಿಟ್ಲ ಹರಿಹರ ಕಾಂಪ್ಲೆಕ್ಸ್ನಲ್ಲಿ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ವಿಟ್ಲ ಶಾಖೆಯ ಸ್ಥಳಾಂತರ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಸಹಕಾರಿ ತತ್ವ ಬದುಕಿನ ಉಸಿರು ಇದ್ದಂತೆ ಸಹಕಾರಿಯ ಮೂಲಕ ಆದರ್ಶವಾದ ಸಮಾಜ ನಿರ್ಮಾಣವಾಗುತ್ತದೆ. ಗ್ರಾಹಕರಿಗೆ ಪ್ರಾಮಾಣಿಕ ಸೇವೆ ನೀಡಿದಾಗ ಬ್ಯಾಂಕುಗಳು ಯಶಸ್ವಿಯಾಗುತ್ತದೆ ಎಂದು ಹೇಳಿದರು. ಲೋಕಕ್ಕೆ ಸಂಬಂಧಪಟ್ಟ ವಿವಿಧ ಉದ್ದೇಶ ಅಂಡ ಏಕ ಉದ್ದೇಶ ಅಂತ ಬಂಡ ಆಧ್ಯಾತ್ಮ ಉಡಲ್ಗೆ ಸಂಬಂಧಪಟ್ಟ ಏಕ ಉದ್ದೇಶದ ಅಂತೆ ವಿವಿಧೋದ್ದೇಶ ಸಹಕಾರ ಆಪಿಗೆ ಅವು ಬಲ ಉಡುಂದಾಂಡ ಉಳೈದು ನಮಗಡಿಯಾದ ಕೊಡು ಒಂದರ್ಥ ಇನ್ನು ಈತೊಂಜಿ ಶಾಖೆಗಳೇನು ಗುಳೆಪ ಉಡುಂದಾಂಡ ಐತೆ ಪಿರೋಡು ಮಲ್ಲ ಪ್ರಯತ್ನ ಮೂಡು ಅವೇ ಧರ್ಮ ಪ್ರಜ್ಞೆ ಅಂತ ಅವು ಇತ್ತಿಡಿದವರ ಸೀತಣ್ಣಗನೇನು ನಡಪಾರಿಗೆ ಸಾಧ್ಯತೆ ಆಗ್ತದೆ. ಅದ್ರ ಎಂಚ ಗುರ್ತವಂತ ನೋಡಿ ಇನ್ನು ನಮ್ಮ ಕೈತಾಳದಾರ ಪಂಡಿತ ಸಹಕಾರಿ ತತ್ವದ ಬಗ್ಗೆ ಇಟ್ಟು ಪಾತ್ರರನ್ನ ಎತ್ತಲ ಪಾತ್ರ ನೋಡಿ. ಈ ಸಹಕಾರಿ ತತ್ವ ಇನಿಪಿನವು ಬದುಕದ ಶ್ವಾಸ ಇತ್ತು ಲೆಕ್ಕ ಪುಟ್ಟುಡ್ದೆ ಬಲ ಹೊಡೆದಂಡ ಒಬ್ಬ ರಾತ್ರಿ ಕರಿಯೋಡು ಒಂದರ್ಥ ನವರಾತ್ರಿ ದೀಪ ರೋಡು ಹೊರಗೊಂಡು ಒಂದು ಮತ್ತೆ ತಾಯಿ ಒರಿ ಉಳ್ಳೆ ಪಂಚಲಿಂಗೇಶ್ವರಿ ಬಹುಶಃ ಆ ದೇವರನ್ನ ಮಿಕ್ಕಿದೆ ಐದು ಮಾತ ಪಾಡೊಂದು ಈ ಕಾರ್ಯದ ಬುರಿಪಣ ಆಗ್ತದೆ. ಉದ್ಘಾಟನೆ ನಡೆಸಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಉತ್ತಮ ಸೇವೆಯನ್ನ ಸಹಕಾರಿ ಸಂಘಗಳು ನೀಡುತ್ತಿದೆ. ಸಾಮಾಜಿಕ ಪರಿವರ್ತನಾ ಕೇಂದ್ರಗಳಾಗುವ ಜೊತೆಗೆ ವ್ಯಕ್ತಿ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದರು. ಸದಸ್ಯರ ಒಳಗಿರುವಂತಹ ಅನ್ಯೋನ್ಯತೆ ಇದರಿಂದ ಇವತ್ತು ಸಹಕಾರಿ ಕ್ಷೇತ್ರ ಈ ಎತ್ತರಕ್ಕೆ ಬೆಳೆ ಎಷ್ಟೋ ಡಿವಿಡೆಂಡ್ ಅನ್ನು ಕೊಡ್ತಾರೆ. ಎಲ್ಲವೂ ಒಂದು ಸಹಕಾರಿ ಸಂಘದ ಒಂದು ಮಾನದಂಡದಲ್ಲಿ ಬರ್ತದೆ. ಏನು ಸಹಕಾರಿ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಮೊಳಹಳ್ಳಿ ಶಿವರಾಯರು, ವಾರಣಾಸಿ ಸುಬ್ರಾಯ ಭಟ್ರು, ಪೆರಣಾಜೆ ಶ್ರೀನಿವಾಸರಾಯರು, ಆ ದಿಗ್ಗಜರ ಮಧ್ಯದಲ್ಲಿ ಬಹುಶಃ ನಾನು ಕೂಡ ಎಲೆಯ ಮರೆಯ ಕಾಯಿಯಂತೆ ಆ ಸಹಕಾರಿ ಕ್ಷೇತ್ರಕ್ಕೆ ಕೊಡುಗೆ ಕೊಡಬಲ್ಲೆ ಅಂತೇಳಿ ಇವತ್ತು ಸೀತಾರಾಮ ರೈಯವರು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದ್ದಾರೆ. ಆಡು ಮುಟ್ಟದ ಗಿಡ ಇಲ್ಲ, ಸೀತಾರಾಮ ರೈಯವರು ಮುಟ್ಟದ ಕ್ಷೇತ್ರವಿಲ್ಲ ಅಂತ ಹೇಳ್ಬೋದು. ಸಹಕಾರಿ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಹೀಗೆ ಹತ್ತಾರು ಕ್ಷೇತ್ರಗಳನ್ನು ತಾವು ಕೂಡ ತಮ್ಮ ಆ ಒಂದು ಜೀವನದಲ್ಲಿ ಆ ಕ್ಷೇತ್ರವನ್ನು ಬೆಳೆಸುವಂತ ಕೆಲಸ ಮಾಡಿದ್ದಾರೆ. ಆ ದಿಸೆಯಿಂದ ಇವತ್ತು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ ಅಧ್ಯಕ್ಷತೆ ವಹಿಸಿದ್ದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಬ್ಯಾಂಕ್ಗಳ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ದೇಶದಲ್ಲೇ ಹೆಸರುವಾಸಿಯಾಗಿದೆ. ಆದರ್ಶ ವ್ಯಕ್ತಿಗಳು ಗ್ರಾಮದಲ್ಲಿದ್ದಾಗ ದೇಶ ಮುನ್ನಡೆಯಲು ಸಾಧ್ಯ ಎಂದು ಹೇಳಿದರು. ಉತ್ತಮ ಸ್ಥಿತಿಯಲ್ಲಿ ನೋಡುವಂಥ ಯಾವುದಾದ್ರು ಪ್ರೈವೇಟ್ ಬ್ಯಾಂಕ್ ಇದ್ರೆ ಕರ್ನಾಟಕ ಬ್ಯಾಂಕಿನವೇ ಅದು ಪ್ರಾರಂಭವಾದದ್ದು ಮಂಗಳೂರಿನಲ್ಲಿ. ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕ ಶಿಸ್ತಿನಲ್ಲಿ ನಮ್ಮ ಜಿಲ್ಲೆ ಇದು ದೇಶಕ್ಕೆ ಹೆಸರುವಾಸಿಯಾದ ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾವತ್ತು ಈ ಬ್ಯಾಂಕ್ಗಳೆಲ್ಲ ನ್ಯಾಷನಲೈಸ್ ಆದವು ಅವತ್ತಿಂದ ಈ ಸಹಕಾರಿ ಸಂಸ್ಥೆಗಳಿಗೆ ಬ್ಯಾಂಕ್ಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಜನರು, ಯಾಕೆಂದ್ರೆ ಇಲ್ಲಿಯ ಜನರು ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಹಳ ಶಿಸ್ತನ್ನು ಪಾಲಿಸಿಕೊಂಡು ಬಂದವರು. ಒಮ್ಮೆ ಯಾವುದೇ ಒಂದು ಸಂಸ್ಥೆ ನ್ಯಾಷನಲೈಸ್ ಆದಾಗ ಅಥವಾ ಸರ್ಕಾರಿ ಸಂಸ್ಥೆ ಆದಾಗ, ಸಹಕಾರ ಅಲ್ಲ ಸರ್ಕಾರಿ ಸಂಸ್ಥೆ ಆದಾಗ ಅದರಲ್ಲಿ ಬೇರೆ ಬೇರೆ ಆದ ಒಂದು ವ್ಯವಸ್ಥೆಗಳನ್ನು ನಾವು ನೋಡಬೇಕಾಗ್ತದೆ. ಸರ್ವಿಸಲ್ಲಿ ಅಡಗು ತೊಡಗುದು ಬರ್ತದೆ, ಎಲ್ಲಿಂದಲೇ ಟ್ರಾನ್ಸ್ಫರ್ ಆದ ಜನಗಳು ಬರ್ತಾರೆ. ನಮ್ಮದು ಎಂಬ ಒಂದು ಆತ್ಮೀಯತೆ ಆ ಬ್ಯಾಂಕಿನಿಂದ ದೂರ ಆದಾಗ ಈ ಸಹಕಾರಿ ಸಂಸ್ಥೆಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆದು ಹೋಗಿದೆ. ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಕೆ ಸೀತಾರಾಮ ರೈ ಸವಣೂರು ಅವರು ಸಂಸ್ಥೆ ನಡೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ಮತ್ತೆ ಇದರಲ್ಲಿ ಎಲ್ಲರಿಗೂ ಇವತ್ತಿನವರೆಗೆ ಡಿವಿಡೆಂಡ್ ಕೊಟ್ಟು ಬಂದಂತ ಒಂದು ವ್ಯವಸ್ಥೆ ಒಂದು ದಿನವೂ ನಿಲ್ಲಿಸಲಿಲ್ಲ. ಈ ವರ್ಷ ಕೊರೋನಾದ ಬಾಧೆಯ ನಡುವೆ ಕೂಡ ನಮ್ಮ ಸಹಕಾರ ಸಂಘ 1,05,00,000 ರೂಪಾಯಿಗಳ ಲಾಭಾಂಶವನ್ನು ಹೊಂದಿ ಈ ವರ್ಷ ಸದಸ್ಯರಿಗೆ ನಾಳೆ 31ನೇ ತಾರೀಕಿಗೆ ನಮ್ಮದು ಮಹಾಸಭೆ ಅದರಲ್ಲಿ ಅಪ್ರೂವಲ್ ಪಡ್ಕೊಂಡು 16% ಡಿವಿಡೆಂಡ್ ಅನ್ನು ಕೊಡಲಿಕ್ಕೆ ಕೂಡ ನಾವು ತಯಾರಾಗಿದ್ದೇವೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರುವುದು ನನ್ನ ಉದ್ದೇಶ. ಇನ್ನು ಮುಂದಿನ ದಿನಕ್ಕೆ ಕೊರೋನಾದಿಂದ ಇಷ್ಟೊತ್ತಿಗೆ ಇಲ್ಲದೆ ಇನ್ನೂ ಒಂದು 4-5 ಬ್ರಾಂಚ್ ಶಾಖೆಗಳು ಬಂಟ್ವಾಳದಲ್ಲಿ ಮತ್ತು ಬೆಳ್ತಂಗಡಿಯಲ್ಲಿ ಓಪನ್ ಮಾಡೋ ಉದ್ದೇಶವನ್ನು ಇಟ್ಟುಕೊಂಡಿದ್ದೆವು. ಆದರೆ ಈ 2 ವರ್ಷದಿಂದ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೋಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ.
ವಿಟ್ಲ ಶೋಕಮತ ದೇವಾಲಯದ ಧರ್ಮಗುರುಗಳಾದ ಐವನ್ ಮೈಕಲ್ ರೋಡ್ರಿಗಸ್ ಗಣಕೀಕರಣ ವ್ಯವಸ್ಥೆಯನ್ನ ಉದ್ಘಾಟಿಸಿದರು. ವಿಟ್ಲ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ವಿಎಸ್ ಇಬ್ರಾಹಿಂ, ಕಟ್ಟಡ ಮಾಲಕ ಸುರೇಶ್ ಬನಾರಿ, ಉದ್ಯಮಿ ಸತೀಶ್ ಕುಮಾರಾಳ್ವ ಇರಾಪಾಳಿಕೆ, ಸಂಘದ ಉಪಾಧ್ಯಕ್ಷ ಎನ್ ಸುಂದರ್ ರೈ, ಮಹಾಪ್ರಬಂಧಕ ವಸಂತ್ ಚಾಲಾಡಿ, ಪ್ರಾಂಶುಪಾಲ ಸೀತಾರಾಮ ಕೇವಳ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.